ಮತ್ತೆ ಇನ್ನೊಂದು ಸಾರ್ವಜನಿಕರಿಗೆ ಹೇಳ್ತಕ್ಕಂಥದ್ದು, ಯಾವ ಕಾನ್ಸ್ಟೇಬಲ್ಲು ಅವ್ರಿಗೆಲ್ಲರಿಗೂ ಅಧಿಕಾರ ಇರೋದಿಲ್ಲ ತಪಾಸಣೆ ಮಾಡತಕ್ಕಂಥದ್ದು. ಇದು ಸುಮಾರು ಜನಕ್ಕೆ ಗೊತ್ತಿಲ್ಲ. ಅಸಿಸ್ಟೆಂಟ್ ಸಬ್ ಇನ್ಸ್ಪೆಕ್ಟರ್ ಮತ್ತು ಮೇಲ್ದರ್ಜೆ ರ್ಯಾಂಕ್ ಅವ್ರಿಗೆ ಮಾತ್ರ ಈ ರೀತಿಯ ತಪಾಸಣೆ ಮಾಡಿ ದಂಡ ಹಾಕ್ತಕ್ಕಂಥದ್ದು ಅಥವಾ ದಂಡ ಪಡ್ಕೊಳ್ತಕ್ಕಂಥ ಅಧಿಕಾರ ಇರೋದು. ಹಾಗಾಗಿ ಅಲ್ಲಿ ಯಾರೋ ಒಬ್ರು ಕಾನ್ಸ್ಟೇಬಲ್ ನಿಂತಿರ್ತಾರೆ, ನಮಗೆಲ್ಲ ಕೆಲವರೆಲ್ಲ ಫೋನ್ ಮಾಡಿ ಹೇಳಿದ್ರು, ಯೂನಿಫಾರ್ಮ್ ಮೇಲೆ ಜರ್ಕಿನ್ ಹಾಕಿರ್ತಾರೆ, ಪಟ್ ಅಂತ ಬಂದು ನಿಲ್ಲಿಸ್ತಾರೆ ಅಂತ. ಒಬ್ಬ ಕಾನ್ಸ್ಟೇಬಲ್ ಬಂದ್ರೆ ಆ ಥರ ಅವ್ರಿಗೆ ಅಧಿಕಾರ ಇರೋದಿಲ್ಲ. ದಯವಿಟ್ಟು ಆ ಥರದಿದ್ರೆ ಇಮಿಡಿಯೇಟ್ ಆಗಿ ಪೋಸ್ಟ್ ಮಾಡಿ, ವಿ ವಿಲ್ ಕೀಪ್ ಹಿಮ್ ಅಂಡರ್ ಸಸ್ಪೆನ್ಷನ್. ಅವ್ರ ಮೇಲೆ ಡಿಸಿಪ್ಲಿನರಿ ಆಕ್ಷನ್ ಆಗ್ತದೆ. ಯಾಕಂತಂದ್ರೆ ಅಧಿಕಾರ ಎಲ್ಲರಿಗೂ ಇರೋದಿಲ್ಲ. ಯಾಕಂದ್ರೆ ಇವೆಲ್ಲ ತುಂಬಾ ಸೀರಿಯಸ್ ಇರ್ತಕ್ಕಂಥ ಒಂದು ಪ್ರೊವಿಷನ್ಸ್. ಇವುಗಳ ಮಿಸ್ಯೂಸ್ ಆಗುತ್ತೆ ಅನ್ನೋದನ್ನ ಗಮನದಲ್ಲಿ ಇಟ್ಟೇ ಇದನ್ನ ಎಲ್ಲರಿಗೂ ಕೊಡೋದಿಲ್ಲ. ಇದು ಮಿಸ್ಯೂಸ್ ಆದಾಗ ದಯವಿಟ್ಟು ನಮ್ಮ ಗಮನಕ್ಕೆ ತಗೊಂಡ್ಬರ್ಬೇಕು ಜನ, ನಾವು ಅದ್ರ ಬಗ್ಗೆ ಕ್ರಮ ತಗೊಳ್ತೀವಿ. ಮತ್ತೊಮ್ಮೆ ಅವರು ಅಂತಹ ಕೆಲಸಕ್ಕೆ ಅಥವಾ